ಉಡುಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಹಿಜಾಬ್ ಕೇಸರಿ ವಿವಾದ. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ನಡೆದಿದೆ. ಉಡುಪಿ ಮತ್ತು ಕಾಪು ಪ್ರದೇಶದಲ್ಲಿ ನಗರದ ಪ್ರಮುಖ ಭಾಗಗಳಲ್ಲಿ ರೂಟ್ ಮಾರ್ಚ್ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ವಿವಾದ ಭುಗಿಲೇಳದಂತೆ ರೂಟ್ ಮಾರ್ಚ್ ನಡೆಸಿದ್ದು ಸಾರ್ವಜನಿಕರಲ್ಲಿ ಧೈರ್ಯ ತುಂಬಲು ಈ ರೂಟ್ ಮಾರ್ಚ್ ಸಹಕಾರಿಯಾಗಿದೆ ಎಂದು ಪೊಲೀಸ್ ಉಪ ಅಧೀಕ್ಷಕ ಸಿದ್ದಲಿಂಗಪ್ಪ ಪ್ರತಿಕ್ರಿಯೆಯನ್ನು ತಿಳಿಸಿದ್ದಾರೆ. ಕೇಸರಿ ವಿವಾದದ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಕಾಪು ವೃತ್ತ ವ್ಯಾಪ್ತಿಯ ಪೊಲೀಸರು ಕಾಪುಪೇಟೆಯಲ್ಲಿಯೂ ಪಥಸಂಚಲನವನ್ನು ನಡೆಸಿದ್ದಾರೆ. ಕಾಪು ವೃತ್ತ ನಿರೀಕ್ಷಕ ಪ್ರಕಾಶ್ ನೇತೃತ್ವದಲ್ಲಿ ಕಾಪು, ಪಡುಬಿದ್ರೆ, ಶಿರ್ವ ಠಾಣಾ ವ್ಯಾಪ್ತಿಯ ಸುಮಾರು 90 ಪೊಲೀಸರು ಈ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು. ಪಡುಬಿದ್ರೆ ಎಸ್ಐ ಶಿವಕುಮಾರ್, ಶಿರ್ವ ಎಸ್ಐ ಶ್ರೀಶೈಲ, ಕಾಪು ಎಸ್ಐ ರಾಘವೇಂದ್ರ, ಸಿಎಂ ಕ್ರೈಮ್ ಎಸ್ಐ ತಿಮ್ಮೆ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಡಿಆರ್ಡಿ ತುಕಡಿಗಳು ಕೂಡ ಪಾಲ್ಗೊಂಡಿದ್ದವು.